ಹಾಯ್ ಫ್ರೆಂಡ್ಸ್, ನಮಸ್ತೆ, ಗುಡ್ ಮಾರ್ನಿಂಗ್, ಸುಪ್ರಭಾತಂ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನಾನು ನಿಮ್ಮ ಪ್ರೀತಿಯ ಅಶ್ವಿನಿ. ಇವತ್ತಿನ ವ್ಲಾಗ್ ನೋಡಿ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೇನೆ, ಕಿಚನಿಂದ. ವಿಷಯ ಎಂತ ಆಯ್ತು ಹೇಳಿದರೆ, ನಾನು ನಿನ್ನೆ ಮೊಬೈಲನ್ನು ಚಾರ್ಜ್ಗೆ ಇಟ್ಟದಾಯ್ತು, ಅದು ಚಾರ್ಜ್ ಆಗಲಿಲ್ಲ. ಬೆಳಿಗ್ಗೆ ಎದ್ದು ನೋಡ್ತೇನೆ 2% ಉಂಟು. ಹಾಗೆ ನನಗೆ ಬೆಳಿಗ್ಗೆ ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಈಗ ನಾನು ತಗೊಂಡು ಬಂದೆ. ಈಗ ನೋಡಿ, ಅಲ್ಲಿ ಒಂದು ಕಡೆ ಸಾಂಬಾರು ಆಗ್ತಾ ಉಂಟು. ಇಲ್ಲಿ ಮಣ್ಣಿ ಎಲ್ಲಿ ಉಂಟು, ಮಣ್ಣಿ ಕೈ ಆಚೀಚೆ ಆಗ್ತಾ ಉಂಟು. ಇಲ್ಲಿ ನೀರು ದೋಸೆ ಆಗ್ತಾ ಉಂಟು. ಅಲ್ಲಿ ಇಲ್ಲಿ ರಾಗಿ ಮಣ್ಣಿ ಆಗ್ತಾ ಉಂಟು. ಹಾಗೆ ಕ್ಯಾಬೇಜ್ ಸಾಂಬಾರು, ರಾಗಿ ಮಣ್ಣಿ ಮತ್ತು ಇಲ್ಲಿ ನೀರು ದೋಸೆ, ಇಷ್ಟು ಬಗೆ ಇಲ್ಲಿ ಆಗ್ತಾ ಉಂಟು ಈಗ. ಹಾಗೆ ಮತ್ತು ನನ್ನದು ಔಟ್ಡೋರ್ ಎಕ್ಸಸೈಸ್ ಕೊಡೋಕ್ಕಾಗಲಿಲ್ಲ, ಮಳೆ ಅಂತ, ಜೋರು ಮಳೆ. ಹಾಗೆ ಇನ್ನೆಲ್ಲ ಮಾಡಬೇಕಷ್ಟೇ. ಮತ್ತು ಏನೆಲ್ಲ ಅಂತ ನೋಡುವ ನೆಕ್ಸ್ಟ್ ಅಪ್ಡೇಟ್, ಆಯಿತಾ? ಮತ್ತೆ ಎಂತ ಗೊತ್ತೋಣ, ನೀವು ವಿಡಿಯೋ ಎಂಡ್ವರೆಗೆ ನೋಡಿ, ಆಯಿತಾ? ಎಲ್ಲರೂ ಸಹ ಲಾಸ್ಟಿಗೆ ಒಳ್ಳೆ ಒಳ್ಳೆ ವಿಷಯ ಇರ್ತದೆ. ನಾನು ಕೆಲವೆಲ್ಲ ಒಳ್ಳೆ ವಿಷಯಗಳನ್ನು, ಒಳ್ಳೆ ಮಾತುಗಳನ್ನು ಎಲ್ಲ ನಾನು ಶೇರ್ ಮಾಡ್ತೇನೆ. ಆದ ಕಾರಣ ಎಂಜಾಯ್ಮೆಂಟ್ ವಿತ್ ನಾಲೆಜ್ ಗೇನಿಂಗ್ ಕೂಡ ಸ್ವಲ್ಪ ಸ್ವಲ್ಪ ಇರ್ತದೆ, ನನಗೆ ಗೊತ್ತಿದ್ದಷ್ಟು ಮಟ್ಟಿಗೆ. ಅದಕ್ಕಾಗಿ ನೀವು ಎಂಡ್ವರೆಗೆ ಸಹ ನೋಡಿ, ಬಿಡಬೇಡಿ, ಆಯಿತಾ? ಅರ್ಧದಲ್ಲಿ ನೋಡಿ. ಹಸುಗಳದ್ದಿರ್ತದೆ, ನಾಯಿ ಬೆಕ್ಕಿದಿರ್ತದೆ, ಮತ್ತು ಭಗವದ್ಗೀತೆ ವಿಷಯ ಎಲ್ಲ ನಾನು ಶೇರ್ ಮಾಡ್ತೇನೆ. ಸ್ವಲ್ಪ ನಮಗೆ ಸಹ ಮನಸ್ಸಿಗೆ ಶಾಂತಿ ಸಿಗ್ತದಲ್ಲ, ಹಾಗೆ. ಸತ್ಯವನು ಫೇಲ್ ಹತ್ತು ಮರ ಆಯ್ತಾ? ಸೆಲ್ಫಿ ಆಯ್ತಾ? ಒಂದು ಇಂಪಾರ್ಟೆಂಟ್ ಭಾಗ ಹತ್ತದ ಇತೇನ ಏತು ಮೂಜಿ ದಿನ ನೇನು ಇಂಕ ವೇಸ್ಟ್ ಒಂಚಣ್ಣ ಇಂಚೊಂದು ಜಂಪರ ಶೀ ಅಜ್ಜಿ ಬರ ನಾವ ವಾಟ್ ಎ ಬ್ಯಾಡ್ ಲಕ್. ಅದೇ ಇಲ್ಲಿಗೆ ಒಂಜಿ ಸೆಲ್ಫಿಗೆ ಪರಾತ್ರಿಯ ಕೊಡೆ ಅಂಚೊಂಜಿ ಅಂಪರ ಅವ ನಾವ ಸೆಲ್ಫಿ ಮಾಡಿ ಒಂಜಿ ಫೋಟೋ ಸೆಲ್ಫಿ ಒಂಜಿ ಫೋಟೋಗೆ ಎಪ್ಪುಣಿಗೆ ಸೆಲ್ಫಿ ನಾವು ಏನೇಗೆ ಎಪ್ಪೊಡು ತತ್ತು. ಇವರು ನೋಡಿ, ಇಲ್ಲಿ ಅಡಿಕೆ ಸುಲಿತಾ ಇದ್ದಾರೆ ನೋಡಿ. ಈ ಗುಟ್ಕದಲ್ಲಿ ಎಲ್ಲ ಬರುವುದು ಇಂಥದ್ದೇ ಅಡಿಕೆ, ಹಾಳಾದ ಅಡಿಕೆ ಎಲ್ಲ ಉಂಟಲ್ಲ, ಇದನ್ನೆಲ್ಲ ಗುಟ್ಕ ಎಲ್ಲ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ. ಹೌದಲ್ವ, ಗೊತ್ತಿಲ್ಲ ನನಗೆ, ಆಯಿತಾ? ನೋಡಿ, ಮೊನ್ನೆ ಬೀಜ ಹಾಕಿದಂತಹ ಬೆಂಡೆಕಾಯಿ ಗಿಡ. ಇಲ್ಲಿ ನೋಡಿ, ಸಣ್ಣ ಸಣ್ಣ ಕಾಣ್ತಾ ಉಂಟಲ್ಲ ಹರಿವೆ. ಇದು ಮಾತ್ರ ಜೋರು ಮಳೆ ಬಂದರೆ ಗಡಿ ಹೋಗ್ಬೋದಾ ಅಂತ ಕಾಣ್ತಾ ಉಂಟು. ಮತ್ತು ಇದೊಂದು ಎಂತ ಅಂತ ಗೊತ್ತಿಲ್ಲ, ಇನ್ನು ದೊಡ್ಡದಾದ ಮೇಲೆ ಗೊತ್ತಾಗಬೇಕಷ್ಟೆ. ಪಾಲಕ್ ಸೊಪ್ಪಿನ ಹಾಗೆ ಕಾಣ್ತದೆ, ಹೌದಾ ಅಲ್ವಾ ನೋಡುವ. ಮತ್ತು ಇಲ್ಲಿ ನೋಡಿ, ಒಂದು ಸುಂದರವಾದ ಬೇಲಿ ರೆಡಿಯಾಗಿದೆ, ಹಸುಗಳಿಲ್ಲಿ ಬರದ ಹಾಗೆ. ಇನ್ನೂ ಸಹ ಆಗಲಿಲ್ಲ, ಕೆಲಸ ಕಂಪ್ಲೀಟ್ ಆಗಬೇಕಷ್ಟೇ. ಅಲ್ಲಿ ಒಂದು ಮಂಗನಿಗೆ ಮುಖವಾಡ ಸಹ ರೆಡಿ ಉಂಟು. ಇನ್ನು ಬೀಜ ಎಲ್ಲ ಮೊಳಕೆ ಒಂದು ಗಿಡ ಆಗೋದೇ ಇರೋದು. ಹಾಂ, ಮತ್ತು ಇದು ಬದನೆ ಅಂತ, ಬದನೆ ಗಿಡ ಇದು ಹೇಳಿದ ಹಾಗೆ. ಫ್ರೆಂಡ್ಸ್ ನೋಡಿ, ನಮ್ಮ ತೋಡು ನಿತ್ಯ ನೂತನ. ಹರಿಯುವ ಜರಿ ಉಂಟಲ್ಲ, ದಿನ ನೋಡಿದರೆ ಸಹ ಅದು ಚಂದವೇ ಅಲ್ಲ. ನಾನೀಗ ಸಂಜೆ ಉಂಟಲ್ಲ, ತೋಟದಲ್ಲಿ ಒಂದು ರೌಂಡು ವಾಕಿಂಗ್ ಮಾಡಿ ಬರೋದು ಅಂತ ಡಿಸೈಡ್ ಮಾಡಿದ್ದೇನೆ. ಹಾಗೆ ವಾಕಿಂಗ್ ಮಾಡಲಿಕ್ಕೆ ಬಂದದ್ದು, ಕೆಲಸ ಮಾಡಲಿಕ್ಕೆ ಅಲ್ಲ. ನನಗೆ ಉಂಟಲ್ಲ, ಇಲ್ಲಿ ಸಣ್ಣ ಸಣ್ಣ ಮೀನು ಹೋಗ್ತಾ ಉಂಟು. ಅದನ್ನು ನೋಡುವಾಗ ಸಣ್ಣದಿನದ ಒಂದು ಘಟನೆ ನೆನಪಾಗ್ತದೆ. ನಾನು ಮತ್ತು ನನ್ನ ಕಸಿನ್ ಮೀನಿನ ಮರಿ ಅಂತ ಹೇಳಿ ಕಪ್ಪೆ ಮರಿ ತಂದು ಬಾವಿಗೆ ಹಾಕಿದ್ದು. ಚಂಬು, ನಮ್ಮ ಶಂಭು ನೋಡಿ ಅಂತೆ ಗುಡ್ಡ ತಿರುಗಲಿಕ್ಕೆ ಹೊರಟದು. ಭಾರಿ ಜೋರಾಗಿದ್ದಾನೆ, ಬಿಟ್ಟರೆ ಮತ್ತೆ ನನಗೆ ಹಿಡಿಲಿಕ್ಕೇ ಸಿಗುವುದಿಲ್ಲ. ಸಿಟ್ಟು ಬಾಡಿ ಅದಿದ್ದ ಕೈ ಜಾಗ್ರತೆ ಪಕ್ಕಡೆ ಏನು ಅಬಾಬಾ ಭಾರಿ ಜಾಗ್ರತೆ ಓಡಿಸಿದ, ಬೆರಳಿಗೆ ತಾಗಂಟದ ಹಿಂಗೂ ಇಲ್ಲ. ನೋಡಿ, ನಮ್ಮ ಮಂಗ ಎಷ್ಟು ಬೊಂಡ ತೆಗ್ದಾಕಿದೆ ಇವತ್ತು ಕೂಡ. ಇದು ಇವತ್ತಿದೆ, ಯಾವಾಗದು ಇನ್ನೇದ. ಬಂಟಿ ಬಾಯ್. ಟು ಡೂ ಲಿಸ್ಟ್ ಅಂತೆಲ್ಲ ಹೇಳಿ ಮಾಡ್ತಾ ಇದ್ದಾರೆ. ಇದು ನೋಡಿ,
75 ಡೇಸ್ ಹಾಡಿಗೆ ನಾನೊಂದು ಪುಸ್ತಕದಲ್ಲಿ ಎಲ್ಲ ಎಷ್ಟೆಲ್ಲ ಚಂದ ಮಾಡಿ ಎಲ್ಲ ಬರ್ಕೊಂಡಿದ್ದೆ ನೋಡಿ. ನೋಡಿ ಎಷ್ಟು 74 ಡೇಸ್ 75 ಡೇಸ್ ಇದರಲ್ಲಿ ನೋಡಿ. ಈಗ ಇಲ್ಲಿ ಎಷ್ಟು ಟಿಕ್ ಆಗಿದೆ, 3 ದಿವಸದ್ದು ಎಲ್ಲ ಟಿಕ್ ಆಗಿದೆ. ಅದರಲ್ಲಿ ಎಂತ ನಾನ್ ಫಿಕ್ಷನ್ ಬುಕ್ ಓದೋದೊಂದು ಇಲ್ಲಿ ಟಿಕ್ ಆಗಲಿಲ್ಲ, ಮತ್ತು 4ನೇ ದಿವಸದ್ದು ನಾನು ಟಿಕ್ ಮಾಡಲೇ ಇಲ್ಲ ಅಂತ ಯಾವುದು ಸಲ 3 ದಿವಸ ಸರಿ ಹೋಗಿದೆ. ಇಷ್ಟೆಲ್ಲ ನಾನು ಪ್ರಿಪೇರ್ ಮಾಡಿ ಇಟ್ಟುಕೊಂಡೆ ಎಲ್ಲ ನೋಡಿ. ಇನ್ನು ಇಂಥದ್ದೊಂದು ಉಂಟಲ್ಲ, ದೊಡ್ಡ ಒಂದು ಪೇಪರ್ ಮಾಡಿ ನಾನು ಅಡಿಗೆ ಕೊಂಡೆಲ್ಲ ಹಾಕ್ತೇನೆ. ಅಡಿಗೆ ಗೋಡೆಯಲ್ಲಿ ಹಾಕಿಡ್ತೇನೆ ನೋಡಿ, ಬರ್ದದೆಲ್ಲ ನೋಡಿ. 4 ಲೀಟರ್ ವಾಟರ್, 45 ಮಿನಿಟ್ಸ್ ವರ್ಕೌಟು, ಡಯಟ್, ನೀವು ಫಿಕ್ಷನ್ ಆಯಿತಾ, ಅದು ಫ್ರಿಕ್ಷನ್ ಅಲ್ಲ, ಫಿಕ್ಷನ್, ನಾನ್ ಫಿಕ್ಷನ್ ಅಂತೆ, ಮತ್ತು 1 ಸೆಲ್ಫಿ ಅಂತೆ ನೋಡಿ. ಇಷ್ಟು ಚಂದ ಬರೆದಿಟ್ಕೊಂಡು ಸಹ ಆಗಲಿಲ್ಲ ಅಂತ ಹೇಳಿದರೆ ನನ್ನ ದೌರ್ಭಾಗ್ಯಕ್ಕೆ ಎಂತ ಅಂತ ಹೇಳೋದು ನಾನು, ಕೂಗಲಿಕ್ಕೆ ಬರ್ತದೆ. ಇದು ಎಂತ ಹೇಳಿ ಅಂತೆ, ಇದು ರಾಗಿ ಮಣ್ಣಿ, ರಾಗಿಯನ್ನು ನೀರಿನಲ್ಲೇನೆ ಹಾಕಿ ಕಡ್ದು ಹಾಲು ತೆಗೆದು ಮಾಡ್ತಾ ಇದ್ದಾನೆ. ಇದಕ್ಕೆ ರಾಗಿ ಪಾಯಸ ಅಂತ ಹೇಳ್ಬೋದು. ಸೊ ಇವತ್ತು ನಮಗೆ ರಾತ್ರಿಗೆ ಡಯಟ್ ಮಾಡುವವರಿಗೆಲ್ಲ ರಾಗಿ ಪಾಯಸ ಬೆಲ್ಲ ಹಾಕಿದ್ದು. ಮತ್ತು ಸ್ವಲ್ಪ ಹಾಲು ಸಹ ಹಾಕ್ತೇನೆ ನೋಡಿ, ರಾಗಿ ಪಾಯಸ. ಹಾಲು ನಮ್ಮ ದೇಸಿ ಹಸುವಿನ ಹಾಲು ಏನಾಗುವುದಿಲ್ಲ. ರಾಗಿ ಖೀರ್ ರೆಡಿ. ನಾವು ನಿನ್ನೆ ಆ್ಯಕ್ಚುಲಿ ಉಂಟಲ್ಲ ರಾಗಿ ಸೂಪ್ ಮಾಡಿದ್ದೆವು. ನಿನ್ನೆ ನೈಟ್ ಉಂಟಲ್ಲ ನಾನು ಇದೇ ಥರ ರಾಗಿ ಸೂಪ್ ಮಾಡಿದ್ದೆ ಆಯ್ತು, ಅದು ಸಹ ಒಳ್ಳೆದಾಗಿತ್ತು ಅಂತ. ಈಗ ಒಂದಿಷ್ಟು ರಾಗಿ ಸಾಕಾಗ್ತದೆ, ಎಷ್ಟು ಟಿಕ್ ಆಗ್ತದೆ ಗೊತ್ತುಂಟಾ. ನಾವೀಗ ಟೊಮೆಟೊ ಸೂಪ್ ಎಲ್ಲ ಮಾಡುವಾಗ ಅದಕ್ಕೆ ನಾವು ಕಾರ್ನ್ಫ್ಲೋರ್ ಹಾಕ್ತೇವಲ್ಲ ದಪ್ಪ ಮಾಡಲಿಕ್ಕೆ, ಅದರ ಬದಲು ರಾಗಿಯನ್ನೇ ಹಾಕಿದರೆ ನಮಗೆ ಹೆಲ್ತಿಗೆ ಎಷ್ಟು ಒಳ್ಳೇದು ಗೊತ್ತುಂಟದು. ಭಾರಿ ಚೆಂದಾಗಿತ್ತು. ನನಗೆ ಮತ್ತೆ ಪುರ್ಸೋದಾಗಲಿಲ್ಲ, ಅಂದರೆ ನಾನು ಹೇಳಿದೆಲ್ಲ ಮೊಬೈಲಲ್ಲಿ ಚಾರ್ಜ್ ಎಲ್ಲ ಇಲ್ಲದೆ ಎಂತೆಲ್ಲ ಆಗಿತ್ತು ಅಂತ. ಹಾಗೆ ಇವತ್ತು ಆಗೋದು ಬೇಡ ಅಂತ ಹೇಳಿ ನಾನು ಈಗಲೇ ಈ ವಿಡಿಯೋ ಇವತ್ತಿದು ಎಂಡ್ ಮಾಡ್ತೇನೆ ಆಯಿತಾ. ಸೊ ಇವತ್ತಿನ ಈ ವಿಡಿಯೋ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ. ಹಾಗೆ ನೀವು ಫಸ್ಟ್ ಟೈಮ್ ನೋಡೋದು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತು ಅದೇ ಇನ್ನೂ ಭಗವದ್ಗೀತೆ ಎಲ್ಲ ಬರಲಿಕ್ಕೆ ಉಂಟು ನನಗೆ, ಹೋಗಿ ಮಲಗಲಿಕ್ಕೆ ಆಗೋ ನಾನು ಹೆಚ್ಚಾಗಿ ಬರ್ಕೊಳ್ಳೋದು. ಮತ್ತೆ ಅಂತ ಹೇಳಿದರೆ ಅಷ್ಟೇ. ಮತ್ತೆ ಇವತ್ತಿನ ಬೇಸರದ ಸಂಗತಿ ಹೇಳಿದರೆ, ಅದು ನಾನು ಸೆಲ್ಫಿ ತೆಗೆಯದ ಕಾರಣ ನಂದು 75 ಡೇಸ್ ಚಾಲೆಂಜ್ ಹೋಯ್ತು ಅಂತೆ, ಫೇಲ್ ಅಂತೆ. ನಾನು ಇನ್ನು ಬೇಕಿದ್ರೆ ಇನ್ನೊಮ್ಮೆ ನಾನು ಸ್ಟಾರ್ಟ್ ಮಾಡಬೇಕಂತ. ಹಾಗೆ ನಾಳೆ ನಾನು ನೋಡ್ತೇನೆ ನನಗೆ ಮಾಡಲಿಕ್ಕೆ. ಭಯಂಕರ ನನಗೆ ಬೇಜಾರಾಯಿತು ಅಂತ. ನಾನು ಸತ್ಯ ಹೇಳ್ತೇನೆ ಆಯಿತಾ, ಅದೊಂದು ದೊಡ್ಡ ವಿಷಯ ಅಲ್ಲ ಅಂತ ಎಣಿಸಿದ್ದು, ಅದಾಗೋದಿಲ್ಲ ಅಂತೆ. ನಾವು ರೂಲ್ ಅಂದರೆ ಹಾಗೆಲ್ಲ ಒಬ್ಬರು ಮಾಡಿದ ರೂಲ್ಸಿಗೆ ನಾವು ಬದ್ಧವಾಗಿರ್ಬೇಕಲ್ಲ. ಹಾಗೆ ನಿಮಗೆ ಸಹ ಹೇಳಿದ್ದು ನಾನು, ಯಾವುದೇ ಲೈಫಲ್ಲಿ ಉಂಟಲ್ಲ ಇದೊಂದು ಸಣ್ಣ ವಿಷಯ ಅಂತ ಹೇಳಿ ನಿರ್ಲಕ್ಷ್ಯ ಮಾಡಿದರೆ ಕೊನೆಗೆ ಅದೇ ದೊಡ್ಡ ಮುಳ್ಳಾಗೋದು ನಮಗೆ. ಹಾಗೆ ಸೊ ಹೇಳ್ತಾ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಗುಡ್ ನೈಟ್.